ಬಯಾಲಜಿಕಲ್ ನಾನು ಹುಟ್ಟಿದ್ದು ಗಂಡಾಗಿ. ಎಲ್ಲರ ಥರ ಒಂದು ಗಂಡು ಮಗು ಥರ ಎಲ್ಲ ನಮ್ಮ ತಂದೆ ತಾಯಿ ಪ್ರೀತಿ ಮಾಡೋದು, ತುಂಬ ಎಲ್ಲ ನಮ್ಮ ಅಣ್ಣ ತಮ್ಮರೆಲ್ಲ ಪ್ರೀತಿ ಮಾಡ್ತಿದ್ರು. ಹಾಗೆ ನನ್ನ ಬೆಳವಣಿಗೆಯಿಂದ 5 ವರ್ಷ 6 ವರ್ಷ ನಂತರ ನನ್ನ ಬದಲಾವಣೆಗೆ ಚೇಂಜ್ ಆಯಿತು. ಅಂದರೆ ನಮ್ಮ ಅಣ್ಣ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡ್ತಿದ್ದ, ಇನ್ನೊಬ್ಬ ಅಣ್ಣ ಕಬಡ್ಡಿ ಆಡೋಕ್ಕೆ ಹೋಗ್ತಿದ್ದ. ಆದರೆ ನಾನು ರಂಗೋಲಿ ಹಾಕ್ತಿದ್ದೆ, ತುಟಿ ತುಂಬ ಲಿಪ್ಸ್ಟಿಕ್ ಹಾಕತ್ತಿದ್ದೆ, ಕಣ್ಣು ತುಂಬ ಕಣ್ಕಪ್ಪ ಹಾಕೊಳ್ತಿದ್ದೆ. ಅದ್ರ ಬಗ್ಗೆ ನಮ್ಮ ಮನೇಲಿ ಏನೂ ಅಭ್ಯಂತರ ಯಾರಿಗೂ ಇರಲಿಲ್ಲ. ಆದರೆ ನಾನು ಬೆಳೀತಾ 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 ನನ್ನ ನಡವಳಿಕೆ ಇತ್ತಲ್ಲ, ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಆ ಬದಲಾವಣೆ ನಮ್ಮ ಅಣ್ಣನಿಗೆ ಸಹಿಸೋಕ್ಕಾಗ್ತಿರ್ಲಿಲ್ಲ. ದಿನಾ ಬಂದು ನನಗೆ ಹೊಡಿತಿದ್ದ. ಏನಂತಂದರೆ, ಈ ಥರ ನಡೀತಾ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಬೈತವ್ರೆ ಅಂತ. ಮತ್ತು ನಮ್ಮ ತಾಯಿ ನನ್ನ ಸಪೋರ್ಟ್ ಮಾಡ್ತಿದ್ರು, ಹೇಗ್ರೆ ಇಲ್ಲಿ ನಿನ್ಗೆ ಯಾಕೆ ಹೋಗು ಅಂತ. ನಾನು ನಮ್ಮ ಅಣ್ಣನಿಗೆ ಏನು ಕೇರ್ ಮಾಡ್ತಾ ಇರಲಿಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಈ ಭೂಮಿ ಮೇಲೆ ನಾನು ಒಬ್ಬಳೇ ಅಂದ್ಕೊಂಡಿದ್ದೆ. ಖಂಡಿತವಾಗಿ ನಾನು ಅದೇ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆದರೆ ಯಾಕೆ ಆಲೋಚನೆ ಅಂದರೆ, ಆ ವಯಸ್ಸು ಆಗಿತ್ತು. ನನ್ನ ವಯಸ್ಸು ಬದಲಾವಣೆ ಆಗ್ತಾ 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 ನನ್ನ ತುಂಬ ಬದಲಾವಣೆ ಅಂತಂದರೆ ಸೀರೆ ಉಟ್ಕೊಳ್ಳೋವರೆಗೂ ಬಂದ್ಬಿಟ್ಟಿತ್ತು ನನ್ನ ಸ್ಥಿತಿ. ಕಣ್ಣಿಗೆ ಕಣ್ಕಪ್ಪ ಹಾಕ್ದೇನೆ ಇರ್ತಿರ್ಲಿಲ್ಲ, ತುಟಿಗೆ ಲಿಪ್ಸ್ಟಿಕ್ ಹಾಕ್ದೇನೆ ಇರ್ತಿರ್ಲಿಲ್ಲ. ಇದು ಯಾಕೆ ಹಿಂಗಾಗ್ತವ್ರೆ, ಯಾಕೆ ಈ ಥರ ಅಕ್ಕಪಕ್ಕದವರೆಲ್ಲ ಕೇಳ್ತಿದ್ರು. ನಾನಂತಂದೆ, ನಿನಗೆ ಯಾಕೆ, ನನ್ನ ಇಷ್ಟ ಇದು. ಒಂದ್ಸಲ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮರು ಎಲ್ಲರೂ ಹೋಗ್ತಿದ್ದು. ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಅಂತ ಐತೆ ನಮ್ಮ ಮಂಡ್ಯದಲ್ಲಿ, ಸ್ಟೇಡಿಯಂ ಅಂತ. ಅಲ್ಲಿ ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗಿದ್ದು. ಅಲ್ಲಿ ಜೋರ ಒಂದು ಚಪ್ಪಾಳೆ ಶಬ್ದ ಬಂತು. ಜೋರಾಗಿ ಚಪ್ಪಾಳೆ ಶಬ್ದ ಬಂದಾಗ ನನಗೊಂಥರ ಮನಸ್ಸಲ್ಲಿ ಒಂದು ಖುಷಿನಾಯ್ತು ಮತ್ತು ಒಂದು ಆಶ್ಚರ್ಯ ಆಯಿತು. ಏನಂತಂದರೆ, ಇದ್ಯಾರು ಚಪ್ಪಾಳೆ ಹೊಡಿತವ್ರೆ? ಯಾಕಂದ್ರೆ ನಮ್ಮ ಮನೆ ಸೈಡು ಮೊದಲು ಆ ಟೈಮಲ್ಲಿ ಗುರುವಾರ ನಮ್ಮವರು ದೊಡ್ಡವರು ಬರ್ತಿದ್ರು, ಚಪ್ಪಾಳೆ ತಟ್ಟಿ ಕಲೆಕ್ಷನ್ ಮಾಡ್ತಿದ್ರು. ಅದನ್ನು ನೋಡಿದ್ದೆ. ಮತ್ತು ಚಪ್ಪಾಳೆ ಆಗಿದ್ದಾಗ ನಾನು ನೋಡಿರಲಿಲ್ಲ. ಸ್ಟೇಡಿಯಂ ಹತ್ರ ಹೋಗಿದ್ದೆ ಸೀದಾ. ನಮ್ಮ ತಾಯಿಗೆ ಹೇಳಿದೆ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದೆ. ಹೋಗಿದಾಗ ಅಲ್ಲಿನ ಸಮುದಾಯದ ತುಂಬ ಜನ ಇದ್ದರು, ಖುಷಿಯಾಗಿದ್ದರು. ಚಪ್ಪಾಳೆ ತಟ್ತಾ ಅವರು ಪ್ಯಾಂಟ್ ಶರ್ಟ್ ಮೇಲೆ ಸೀರೆ ಉಟ್ಕೊಂಡು ಖುಷಿಯಾಗಿದ್ರು. ಅದನ್ನು ನೋಡಿ ನಾನು ಖುಷಿಯಾದೆ. ನಮ್ಮಲ್ಲಿ ಒಂದು ಒಳ್ಳೆಯ ಒಂದು ಮಾತಂತಂದರೆ, ನಾನು ಹೊಸಬ್ಳು ನಮ್ಮ ಸಮುದಾಯದಲ್ಲಿ ಒಂದು ಮೇಲ್ ಫಿಮೇಲ್ ಒಂದು ಮಾತು ಬರುತ್ತೆ, ನೀನು ಯಾವ ಜಾತಿ, ನೀನು ಯಾವ ಜಾತಿ ಅಂತ. ಅದರಲ್ಲಿ ನಮ್ಮದ್ರಲ್ಲಿ ಯಾರು ಕೇಳಲ್ಲ. ನಾನು ಹೋದೆ, ಒಂದೇ ಗೋಬಿನಲ್ಲಿ ಎಲ್ಲ ತಿಂತಿದ್ರು. ಅದರಲ್ಲಿ ಬ್ರಾಹ್ಮಣರಿದ್ದರು, ಭಟ್ರಿದ್ದರು, ಮುಸ್ಲಿಮ್ಸ್ ಇದ್ದರು, ಹಿಂದೂ ಇದ್ದರು, ಜೈನರಿದ್ದರು, ಪ್ರತಿಯೊಂದು ಜಾತಿಯವರಿದ್ದರು. ಹೋದ ತಕ್ಷಣ ನಿಮ್ಮ ತಂದೆ ಎಲ್ಲಿರೋದು, ನಿಮ್ಮ ತಾಯಿ ಎಲ್ಲಿರೋದು, ನನ್ನ ಮನೆ ಬಗ್ಗೆ ವಿಚಾರಿಸ್ತಾರೆ ಹೊರತು ನನ್ನ ಜಾತಿ ಬಗ್ಗೆ ಇಲ್ಲ. ನನ್ನ ಸಮುದಾಯದಲ್ಲಿ ಅದೊಂದು ನಾನು ಹೆಮ್ಮೆಯಾಗಿ ಹೇಳ್ಕೊಳ್ತೀನಿ. ಆಗ ನನಗೆ ಖುಷಿಯಾಗಿ ದಿನ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಾಯಿಗೆ ಸುಳ್ಳು ಹೇಳಿ ಪ್ರತಿದಿನ ಸುಳ್ಳು ಹೇಳ್ತಿದ್ದೆ. ನಾನು ಸ್ವಲ್ಪ ಹೋಮ್ವರ್ಕ್ ತರ್ತೀನಿ, ಹಾಗೆ ಹೀಗೆ ಅಂತ. ಒಂದ್ಸಲ ನಾನು ಬಾಂಬೆಗೆ ಹೋಗಲೇಬೇಕಂತ ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದು. ನಮ್ಮ ತಾಯಿಗೆ ಹೇಳಿ, ನಮ್ಮ ಫ್ರೆಂಡ್ ಅಕ್ಕನ ಮದುವೆ ಅಂತೆ, ನಾನು ಹೋಗ್ತೀನಿ ಅಂತ ಹೋದೆ. ನಮ್ಮ ತಾಯಿಗೆ ಸೀರೆಗಳೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟೋದೆ. ಅಲ್ಲಿ ಮುಂಬೈನಲ್ಲಿ ಹೋದೆ, ಕುರ್ಲಾ ಇಳಿದೆ. ಕುರ್ಲಾದಿಂದ ಮಲ್ನಾಡ್ ಟ್ಯಾಕ್ಸಿ ಹಿಡಿದು 4 ಜನ ಮಲ್ನಾಡ್ ಮಾಲ್ವನಿ 5ನೇ ನಂಬರ್ಗೆ ಹೋದು. ಅಲ್ಲಿ ನನ್ನ ಸಮುದಾಯದವರು ದೊಡ್ಡವರು. ಹೇಗೆ ಅಂತಂದರೆ, ನನ್ನ ಮನೆ ತಂದೆ ತಾಯಿ ಎಲ್ಲ ಬಿಟ್ಟು ಹೋದರೆ ಅಲ್ಲಿ ನಮ್ಮ ಒಂದು ಸಮುದಾಯ, ಒಂದು ಸಂಘಟನೆ ಅಂತ ಇರುತ್ತೆ. ನನ್ನ ಪರಿವಾರ, ನಮ್ಮ ಗುರು, ನಾನಿ, ದಾದಿ ಅಂತ ಇರ್ತಾರೆ. ಅಲ್ಲೇ ಒಂದು ನಮ್ಮ ಕಲ್ಚರ್ಗಳಿರುತ್ತೆ. ಹೋದ ತಕ್ಷಣ ನನಗೆ ಚಪ್ಪಾಳೆ ಬರ್ತಿರ್ಲಿಲ್ಲ. ಚಪ್ಪಾಳೆ ತಟ್ಟೋದು ಕಲಿಸ್ಕೊಂಡೆ. ಕೂದಲು ಬೆಳೀತಾ ಇತ್ತು. ಅದೇ ಥರ ನಾನು ಕೆಲಸ ಮಾಡ್ತಾಯಿದ್ದೆ, ಬೆಗ್ಗಿಂಗ್ ಮಾಡಿದೆ. ಸೆಕ್ಸ್ ವರ್ಕ್ ನಾನು ಮಾಡಲ್ಲ ಅಂತ ಹೇಳಿದೆ, ಬೆಗ್ಗಿಂಗ್ ಮಾಡಿದೆ. ಅದಾದ ನಂತರ ಸ್ವಲ್ಪ ದಿನ ಆದ ನಂತರ ನಾನು ಬಿಯರ್ ಬಾರ್ಗೂ ಸೇರ್ಕೊಂಡಿದ್ದೆ. ಸ್ವಲ್ಪ ದಿನ ಮತ್ತೆ ನಮ್ಮ ತಾಯಿಗೆ ಫೋನ್ ಮಾಡಿ ನಾನು ಊರಿಗೆ ಹೋಗಿದ್ದೆ, ಬರ್ತಿದ್ದೆ. ಮತ್ತೆ ಸ್ವಲ್ಪ ಕೂದಲು ಬಿಡ್ತಾ ಇದ್ದೆ. ಶೋಲ್ಡರ್ಗೂ ಕೂದಲು ಬಿಟ್ಟಿದ್ದೆ. ನಮ್ಮ ಅಣ್ಣ ದಿನ ಜಗಳ ಮಾಡೋದು, ನನಗೆ ಹೊಡೆಯೋದು. ನಾನು ಐ ಡೋಂಟ್ ಕೇರ್, ಅವನಿಂದ ನನಗೇನಿಲ್ಲ ಬಿಡು ಅಂತ ಅಂದು. ಯಾಕಂದರೆ ನನ್ನಿಂದ ಅವನಿಗೆ ಕಷ್ಟ ಇರ್ಬೋದೇನೋ, ನಮ್ಮ ತಂದೆ ತಾಯಿಗೆ ಇರಲಿಲ್ಲ. ಆದರೆ ನಾನು ಮನಸ್ಸಲ್ಲಿ ಒಂದು ಅಂದ್ಕೊಂಡೆ, ಗಿಣಿಗಳದ್ದು ಗೂಡಿರುತ್ತೆ, ಅದರೊಳಗೆ ಕಾಗೆ ಒಳಗಡೆ ಕುತ್ಕೊಂಡ್ರೆ ಆಗುತ್ತಾ, ಕಾಗೆ ಹೋಗಿ ಕುತ್ಕೊಂಡ್ರೆ ಆಗುತ್ತಾ? ಆಗಲ್ಲ. ಅದೇ ಥರ ನನ್ನ ಜೀವನ ಅಂತ ತಿಳ್ಕೊಬಿಟ್ಟು ನಾನೇನು ಮಾಡ್ಕೊಂಡಿದ್ದೆ, ನಾನೇ ಸಪ್ರೇಟ್ ಬಂದ್ಬಿಟ್ಟು ಸರಿ ಹೋಗುತ್ತೆ, ಇದು ನಮ್ಮಲ್ಲೇ ಯಾಕೆ ತಾರತಮ್ಯ, ಅಣ್ಣ ತಮ್ಮಂದ್ರೆ ತಾಯಿ ತಂದೆಗೆ ಜಗಳ ಬರುತ್ತೆ ಅಂತ ನಾನೇ ಹೊರಟೋದೆ. ಹೋಗಿ ನಾನು 13 ವರ್ಷ ಆಯಿತು. ಅಲ್ಲೇನ ಸರ್ಜರಿ ಆದೆ, ಹೆಣ್ಣಾಗಿ ಪರಿವರ್ತನೆ ಆದೆ. ಆಗ ನಮ್ಮ ತಾಯಿಗೆ ಫೋನ್ ಮಾಡಿದೆ, ಅಮ್ಮ ನಾನು ಸರ್ಜರಿ ಆದೆ,
ನಾನು ಹೀಗೆ ಹೆಣ್ಣಾಗಿ ಬದಲಾವಣೆ ಆಗಿದ್ದೀನಿ ಬರಲ್ಲ ಅಂತ. ಆ್ಯಕ್ಚುಲಿ ಬೇರೆಯವ್ರ ಮನೆಯವ್ರಿಗೆ ಹೇಗೋ ಪ್ರತಿಯೊಂದು ಮನೇಲಿ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ನನ್ನ ಮನೇಲಿ ನನ್ನ ತಾಯಿ ಅಂದರು, ನೀನು ಹೇಗಾದರೂ ಇರು, ಸೀದಾ ಬಾ ಮನೆಗೆ ಅಂತ ಹೇಳಿದರು. ನಾನು ಸೀದಾ ಮುಂಬೈಯಿಂದ ಮೆಜೆಸ್ಟಿಕ್ ಬಂದು ಇಳಿದೆ. ಇಳಿದ್ಬಿಟ್ಟು ನಮ್ಮ ತಾಯಿ ಹೇಳಿದ, ನಮ್ಮ ತಂದೆ ಕರ್ಕೊಂಬರ್ಬೇಡ ಅಂತ ಹೇಳಿದೆ. ನಮ್ಮ ತಂದೆಗೆ ನೋಡಿ ಭಯ ಅಂತಲ್ಲ, ಗೌರವ ತುಂಬ. ನಮ್ಮ ತಂದೆ ಮುಂದೆ ನಾವು ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಬಂದರು. ನಮ್ಮಮ್ಮ ಬಂದು ಜೋರಾಗ ಅಳ್ತಿದ್ರು ತಪ್ಕೊಂಡು. ಬಸ್ಸಲ್ಲಿ ಕೂತ್ಕೊಂಡು ಹೋಗಿ ಜಾಸ್ತಿ ಅಳ್ತಿದ್ರು. ನಮ್ಮ ತಂದೆ ಹಿಂದೆ ಬಂದು ಕೂತ್ಕೊಂಡಿದ್ರು, ನಂಗೆ ಗೊತ್ತಿರಲಿಲ್ಲ. ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ನಮ್ಮ ಅಣ್ಣ ನಾನು ನೋಡ್ತಾ ಇದ್ದೆ. ನಮ್ಮ ಅಣ್ಣ ನೋಡಿ ನನ್ನ ಕಣ್ಣೀರು ಹಾಕ್ತಾ. ನಾನಂದೆ, ನಾನು ಇಲ್ಲಿ ಇರಲ್ಲ, ನಾನು ಹೋಗ್ತೀನಿ, ಬಾಂಬೆಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಅಂತ ಹೇಳಿದ್ದೆ. ಆದರೂ ನಮ್ಮ ತಾಯಿ ಅಂದರು, ಒಂದು ಅನ್ನದಲ್ಲಿ ನಿನಗೂ ಒಂದು ಅನ್ನ ಕೊಡ್ತೀನಿ, ಇಲ್ಲೇ ಇರು ಅಂತ ಹೇಳಿದ್ರು. ಆದರೂ ನಾನಂದೆ, ನನಗೆ ಸರಿ ಹೋಗಲ್ಲ ಇಲ್ಲಿ, ನನ್ನ ಸಮುದಾಯದಲ್ಲಿ ನಾನು ಇರೋಕ್ಕೆ ನಾನು ಇಷ್ಟಪಡ್ತೀನಿ, ಖಂಡಿತವಾಗಿ ನಾನು ಯಾವತ್ತಿಗೂ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಅಂತ ನನ್ನ ಮುಂಬೈನಲ್ಲಿ ವಾಸವಾಗಿದೆ. ಅಲ್ಲೂ ನನಗೆ ಒಳ್ಳೊಳ್ಳೆ ಆಫರ್ಗಳು ಬಂದಿತ್ತು. ನನಗೆ ಹೆಮ್ಮೆ ಅಂತ ಏನಂತಂದರೆ, ಬಿಯರ್ ಬಾರಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನಗೊಂದು ಆಫರ್ ಬಂದಿತ್ತು. 2007 ಬಿಪಾಶಾ ಬಾಸು, ಊರ್ಮಿಳಾ ಅವ್ರ ಜೊತೆ ಒಂದು ಅವಾರ್ಡ್ ಶೋನಲ್ಲಿ ಡ್ಯಾನ್ಸ್ ಮಾಡೋದೊಂದು ಮೂಮೆಂಟ್ ಬಂದಿತ್ತು. ಅದ್ರಲ್ಲಿ ಫ್ರೆಂಡ್ ನಿಂತ್ಕೊಂಡು ನನಗೆ ಒಂದು ಖುಷಿ ಆಯ್ತದು. ಅದೊಂದು ವಿಡಿಯೋ ಮನೆಗೆ ತೊಗೊಂಡೋಗಿ ತೋರಿಸಿದ್ರು. ಆ ಟೈಮಲ್ಲಿ ನಮ್ಮ ಹತ್ರ ಮೊಬೈಲ್ ಎಲ್ಲ ಇರಲಿಲ್ಲ. ನಮ್ಮ ಗುರು ಅಂತ ಇದ್ರು, ಅವ್ರು ತೊಗೊಂಡೋಗಿ ತೋರಿಸಿದ್ರು. ಆಗ ನಮ್ಮ ತಂದೆ ತಾಯಿ ಸ್ವಲ್ಪ ಒಪ್ಕೊಂಡ್ರು. ಯಾಕಂದರೆ ಅವರು ನೋಡಿ, ಯಾವುದೇ ತಂದೆ ತಾಯಿ ಸಹ ಬೆಗ್ಗಿಂಗ್ ಮಾಡ್ತಾರೆ, ಸೆಕ್ಸ್ ವರ್ಕ್ ಮಾಡ್ತಾರೆ ಅಂತ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾವು ಒಂದು ತಟ್ಟೆಲಿ ಒಂದು ಅನ್ನ ಹಾಕಿದ್ರೆ ಜೊತೆಲಿ ತಿನ್ಕೊಂಡು ಜೀವನ ಮಾಡ್ಕೊಳ್ಳೋದ ಬಾ ಅಂತ ಹೇಳೋರಿ ನಮ್ಮ ಮನೆಯಲ್ಲಿ, ಹೋಗು ಅಂತ ಹೇಳೋರಲ್ಲ. ಯಾಕಂದರೆ ಇದೇ ಪಿಕ್ಚರ್ ನಾನು ಅವನಲ್ಲ, ಅವಳು ವಿದ್ಯಾ ಅಂತ ಇದ್ದಾಳೆ, ಅವರು ಚೆನ್ನೈನಲ್ಲಿರೋದು. ಅವ್ರದ್ದು ಸಹ ಇದು ಜೀವನದ ಕತೆ. ಅದರ ಅರ್ಧ ಕತೆ ಆಗಿರೋದು, ಮುಕ್ಕಾಲು ಇನ್ನೂ ಒಂದು ಅರ್ಧ ಕತೆ ಇನ್ನೂ ಪೆಂಡಿಂಗ್ ಹಂಗೆ ಇತ್ತು. ಅದು ಮೇನ್ ಪಾಯಿಂಟ್ಗಳ ಮೇಲೆ ಹಾಕಿರೋದು. ಯಾಕಂದರೆ ಈಗಲೂ ಸಹ ವಿದ್ಯಾಗೆ ಅವಾರ್ಡ್ ಕೊಡುವಾಗ ನಾನು 2016 ಹೋಗಿದ್ದೆ. ನನಗೂ ಬಾಟಮ್ 3 ಅಂತ ನನಗೆ ಅವಾರ್ಡ್ ಬಂದಿತ್ತು. ಆ ಟೈಮಲ್ಲಿ ನಾನು ಮಾತಾಡಿ ವಿದ್ಯಾ ಅವ್ರಿಗೆ ಮಾತಾಡ್ಬಿಟ್ಟು ನಾನು ಹೇಳಿದೆ, ಇದ್ರ ಬಗ್ಗೆ ಎಲ್ಲ ಅವರು ನಾವು ಮೂವಿ ತಗೊಳ್ತಾ ಇದ್ದೀವಿ ಹಾಗೆ ಅಂತ ಮಾತಾಡೋದು ನನಗೂ ಖುಷಿ ಆಯಿತು. ನನಗೂ ಮೂವಿ ಬಗ್ಗೆ ಅದ್ರ ತುಂಬ ಆಸಕ್ತಿ ಇತ್ತು. ಆದರೆ ನಮ್ಮ ಮನೇಲಿ ಮೊದಲು ರೇಡಿಯೋನಲ್ಲಿ ಹಾಡುಗಳು ಕೇಳುವಾಗ RJ ಅದು ಇದು ತುಂಬ ಒಂದು ನ್ಯೂಸ್ ಓದೋದು. ನಾನು ನನ್ನ ಮನಸ್ಸಲ್ಲಿ ಒಂದು ಅಂದ್ಕೊಂಡಿದ್ದೆ, ನಾನು ಒಂದು ಕೆಲಸ ಮಾಡಬೇಕು RJ ಆಗಿ, ಇಲ್ಲಾಂದರೆ ಒಂದು ಆ್ಯಂಕರಿಂಗ್ ಆಗಬೇಕು, ಒಂದು ನಟನೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೆ. ತಕ್ಷಣ ನಾನು ಮುಂಬೈಯಿಂದ ನಾನೇನು ಮಾಡಿದೆ, ನನಗೆ ಮ್ಯಾಂಗ್ಳೂರಿಂದ ಒಬ್ಬರು ಪರಿಚಯ ಆದರು. ನಿಮ್ಗೆ ಗೊತ್ತಿರ್ಬೋದು, ಸೈಕಲ್ ಸರ್ಕಸ್ ಅಂತ ಇತ್ತು ಮೊದಲು ಆ ಟೈಮಲ್ಲಿ. ಆಗ ನಾನು ಅವ್ರ ಜೊತೆ ಬಂದು ಇದೇ ಮ್ಯಾಂಗ್ಳೂರು ಹಂಪನಕಟ್ಟೆಯಲ್ಲಿ ನಾನು 1 ವರ್ಷ ಇದ್ದೆ. ಅಲ್ಲಿನ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ತುಂಬ ನನಗೆ ಖುಷಿಯಾಗಿತ್ತು ಈ ಮ್ಯಾಂಗ್ಳೂರು. ಯಾಕಂದರೆ ಇಲ್ಲಿ ನಮ್ಗಳ ಬಗ್ಗೆ ನೋಡ್ಕೊಳ್ಳೋದು, ಮಾತಾಡೋದು ಆ ಟೈಮಲ್ಲಿ ಒಂದು 19 ವರ್ಷದ ಹಿಂದೆ ತುಂಬ ಅಂದರೆ ನನಗೆ ಖುಷಿಯಾಗಿತ್ತು ಈ ಊರು. ನಾನು ಇಲ್ಲೇ ಸೆಟ್ಲ್ ಆಗಬೇಕಂತ ನಾನು ಒಂದು ಆಲೋಚನೆ ಮಾಡ್ಕೊಂಡಿದ್ದೆ. ನಾನು ಮತ್ತೆ ನನ್ನ ಗೆಳತಿ ಅಮ್ಮ ಹೇಳಿದು, ನಾವು ಮ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗೋಣ ಅಂತ. ಮುಂಬೈಯಿಂದ ಸೀದಾ ಕುಂಬಾಶಿಗೆ ಬಂದು, ಆನೆಗುಡ್ಡೆ, ಅಲ್ಲಿ ಬಂದು ಮನೆ ಮಾಡ್ಕೊಂಡು ಬ್ರಹ್ಮಾವರಕ್ಕೆ ಬಂದು, ಬ್ರಹ್ಮಾವರದಿಂದ ನಾನು ಆಶಯ ಸಮುದಾಯ ಸಂಘಟನೆ ಅಂತ ಅದರಲ್ಲಿ ನಾನು ಕೆಲಸ ಮಾಡಿದೆ NGOನಲ್ಲಿ. ಅದೇ ಈಗ ಹೇಳಿದ್ರು HIV ಪಾಸಿಟಿವ್, ಅದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಕೊಡೋದು, MHW ಸ್ಟೂಡೆಂಟ್ಗಳಿಗೆ ಸ್ಪೀಚ್ ಮಾಡೋದು, ಅದೆಲ್ಲ ಅದ್ರ ಬಗ್ಗೆ ನಾನು ಮಾಹಿತಿಗಳು ಕೊಡೋದು, ಅದರಲ್ಲಿ ನಾವು ಕೆಲಸ ಮಾಡ್ತಿದ್ದೋ. ಅದಾದ ನಂತರ ನನಗೆ ಒಂದೊಂದು ಆಫರ್ ಬಂದಿತ್ತು. ಒಂದು ಸ್ಪಂದನದಲ್ಲಿ ಆ್ಯಂಕರಿಂಗ್ ಮಾಡೋಕ್ಕೆ ಬಂದಿತ್ತು. ಆದರೆ ನನಗೆ ಅದರಲ್ಲಿ ಸ್ವಲ್ಪ ಅಷ್ಟು ನನಗೆ ಇಂಟ್ರೆಸ್ಟ್ ಆಗಿಲ್ಲ. ಒಂದು ಸಲ ಮಾತ್ರ ಒಂದು ಬಂಟರ್ ಭವನ ಯಾವುದೋ ಒಂದು ಹಾಲಲ್ಲಿ ಒಂದು ಸ್ಪೀಚ್ ಮಾಡಿದ್ದೆ. ಆಗ ನಮ್ಮ ಸರ್ ಬಂದಿದ್ದರು, ಅಭಿಷೇಕ್ ಅಂತ ಇದ್ದಾರೆ ಅವರು, RJ ಅಭಿಷೇಕ್. ಆಗ ನಮ್ಮ ಟ್ರಾನ್ಸ್ಜೆಂಡರ್ ಪ್ರತಿಯೊಬ್ಬರು ಸ್ಪೀಚ್ ಮಾಡಿದಾಗ ನಮ್ಮ ಸರ್ ಹೇಳಿದ್ರು, ನೀವು ನಮ್ಮ ಸಾರಿಗೆ ಬರ್ಬೋದಾ ಅಂತ. ಹಾಂ ಸರ್, ಖಂಡಿತವಾಗಿ ಅಂತ ನಾನು ಹೋಗಿದ್ದೆ. ಅವ್ರು ಇಂಟರ್ವ್ಯೂ ತಗೊಂಡ್ರು. ನನ್ನ ಬಗ್ಗೆ ಎಲ್ಲ, ನನ್ನ ಜೀವನದ ಕತೆ ಎಲ್ಲ ಮಾತಾಡ್ತಾ ಅಚಾನಕ್ಕಾಗಿ ಒಂದು ಶಾಕ್ ಬಂತು. ಏನಂತಂದರೆ, ನೀವು RJ ಆಗ್ಬೋದಾ ಅಂತ. ಖಂಡಿತವಾಗಿ ನಾನು ಕನ್ಸಲ್ಲಿ ತಿಳ್ಕೊಂಡಿದ್ದೆ, RJ ಅಂತ ಅಂದರೆ ಹೇಳೋ ಸುಲಭ ಅಲ್ಲ, ಆದರೆ ಖುಷಿ ಆಗುತ್ತೆ, ಮತ್ತು ಭಯನೂ ಆಗುತ್ತೆ. ಮಾತಾಡೋಕ್ಕೆ ಮಾತ್ರ, ಕೇಳೋಕ್ಕೆ ಮಾತ್ರ RJ ಖುಷಿ ಆಗುತ್ತೆ, ಮಾತಾಡುವಾಗ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನಾನು ಅವರಿಂದ ಪ್ರತಿಯೊಂದು ಮಾತುಗಳು ಕಲ್ತಿರೋದು. ಮೊದಲು ಸ್ಟೇಜಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೂ ನಂಗೆ ಶಕ್ತಿ ಇರಲಿಲ್ಲ. ಆ ಧೈರ್ಯ ತುಂಬಿದ್ದು ನಮ್ಮ ಅಭಿಷೇಕ್ ಸರ್. ಈಗಲೂ ಸಹ ನಮ್ಗೆ ಯಾವ್ದಾದ್ರು ಟಾಪಿಕ್ ಗೊತ್ತಿಲ್ಲ ಅಂದರೆ ಸರ್ ಹತ್ರ ನಾವು ಮಾತಾಡಿ ತುಂಬ ಇದು ಮಾಡ್ತೀವಿ. ಮತ್ತು ಈ ಮೂವಿ ಬಗ್ಗೆ ನಾನು ಹೇಳಬೇಕಾದ್ರೆ, ನಾನು ಅವನಲ್ಲ ಅವಳು ನಮಗೆ ಒಂದು ದಾರಿದೀಪ ಆಗಿರೋರೇ ಸಂಚಾರಿ ವಿಜಯ್ ಸರ್. ಇಲ್ಲಾಂದರೆ ನಾವು ಮೂಲೆ ಗುಂಪಲ್ಲೇ ಇದ್ದಿದ್ದು. ಈ ಮೂವಿ ಬಂದಾಗ ನಿಮಗೆ ಗೊತ್ತಾಗ್ಬೋದು ಮುಂದಕ್ಕೆ ಯಾವ ರೀತಿ ಮೂವಿ ಅಂತ. ನಮ್ಗಳಿಗೆ ಕಷ್ಟ ನಷ್ಟ ಯಾವ ರೀತಿ ಬರುತ್ತೆ ಪ್ರತಿಯೊಂದು ಸಂಚಾರಿ ವಿಜಯ್ ಬಗ್ಗೆ ಎಲ್ಲರೂ ಗೊತ್ತು. ಅದು ವಿವರಿಸಿದ್ದಾರೆ ಅದರಲ್ಲಿ.
ಆ ವಿವರಣೆಗಳು ನೋಡಿ ಪ್ರತಿಯೊಂದು ಮನುಷ್ಯನೂ ಸಹ, ಅಧಿಕಾರಿಗಳು ಸಹ ಚೇಂಜ್ ಆಗಿ, ಕೆಲವರು ತುಂಬ ಜನ ತಮಿಳ್ನಾಡಲ್ಲಿ ಆ್ಯಕ್ಚುಲಿ 100-90% ಎಜುಕೇಷನ್ ಮಾಡಿ ಲಾ ಓದಿದ್ದಾರೆ, SI ಆಗಿದ್ದಾರೆ, ಪ್ರತಿಯೊಂದು ಪೋಸ್ಟ್ಗಳು ಮಾಡಿದ್ದಾರೆ. ಮತ್ತು ಕೇರಳದಲ್ಲಿ ಆಗಿದ್ದಾರೆ. ಇಲ್ಲೂ ಸಹ ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಚಾನ್ಸ್ಗಳು ಕೊಡಬೇಕಂತ, ಯಾಕಂದರೆ 1% ಕೊಟ್ಟಿದ್ದಾರೆ. ಕೆಲವು ಮೊನ್ನೆ ಸಹ ಪೇಪರಲ್ಲಿ ಒಂದು ಕೊಟ್ಟಿದ್ರು, ಮಂಗಳಮುಖಿಯರಿಗೆ ಕೆಲಸ ಕೊಡಬೇಕು ಅಂತ ಹೇಳಿದರು. ಅದರಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಯಾರ್ದಾರು ಅಬ್ಜೆಕ್ಷನ್ ಆಗಿದ್ದರೆ ನೀವು